ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್, ಮಂಗಳೂರು ಹೊರವಲಯದ ವಾಮಂಜೂರುವಿನಲ್ಲಿ ಗನ್ನಿಂದ ಮಿಸ್ಫೈರ್ ಆದ ಪ್ರಕರಣದ ಕುರಿತು ಮಾಹಿತಿ ನೀಡಿದರು. ಬದ್ರುದ್ದೀನ್ ಎಂಬವರ ಗುಜರಿ ಅಂಗಡಿಯಲ್ಲಿ ಗನ್ನಿಂದ ಫೈರ್ ಆಗಿದೆ. ಬದ್ರುದ್ದೀನ್ ಅಂಗಡಿಯಲ್ಲಿ ಸಫ್ವಾನ್ ಎಂಬವರು ಸೋಫಾದಲ್ಲಿ ಕೂತಿದ್ರು. ಪ್ರತ್ಯಕ್ಷದರ್ಶಿ ಪ್ರಕಾರ ಈ ವೆಪನ್ ಬದ್ರುದ್ದೀನ್ ಕೈಯಲ್ಲಿತ್ತು. ಚೆಕ್ ಮಾಡುವಾಗ ಫೈರಿಂಗ್ ಆಗಿ ಸಫ್ವಾನ್ ಹೊಟ್ಟೆಗೆ ತಾಗಿದೆ. ಘಟನೆಯನ್ನ ಮುಚ್ಚಿಡಲು ಯತ್ನಿಸಿದ್ದಾರೆ. ಸಫ್ವಾನ್ಗೆ ಗಾಯವಾಗಿದ್ದರಿಂದ ಜನಪ್ರಿಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗಾಯಾಳು ಮೂಲಕ ಪೊಲೀಸರಿಗೆ ತಪ್ಪು ಮಾಹಿತಿ ನೀಡಲು ಪ್ರಯತ್ನಿಸಲಾಗಿದೆ. ಸೆಲ್ಫ್ ಆಗಿ ಫೈರ್ ಆಗಿ ಈ ರೀತಿ ಗಾಯ ಆಗೋದಕ್ಕೆ ಸಾಧ್ಯವಿಲ್ಲ ಎಂಬುದು ನಮಗೆ ತಿಳಿಯಿತು. ಸಂತ್ರಸ್ತ ಸುಳ್ಳು ಹೇಳಿ ದಾರಿಯನ್ನ ತಪ್ಪಿಸುತ್ತಿರುವುದು ಗೊತ್ತಾಗಿದೆ. ಹೆಚ್ಚಿನ ತನಿಖೆ ಮಾಡಿದ್ದಾಗ ಈ ವೆಪನ್ ಬದ್ರುದ್ದೀನ್ದು ಎಂದು ತಿಳಿಯಿತು ಎಂದರು. ಬದ್ರುದ್ದೀನ್ ಅವರನ್ನು ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಿದಾಗ ಸತ್ಯ ಒಪ್ಪಿಕೊಂಡಿದ್ದಾರೆ. ಒಂದು ದಿನದ ಹಿಂದೆ ಇಮ್ರಾನ್ ಎಂಬಾತನಿಂದ ಈ ಗನ್ ಪಡೆದುಕೊಂಡಿದ್ದಾನೆ. ಕಂಟ್ರಿ ಮೇಡ್ ಪಿಸ್ತೂಲ್, ಇದಕ್ಕೆ ಯಾವುದೇ ಪರವಾನಗಿ ಇರಲಿಲ್ಲ. ಇಮ್ರಾನ್ಗೆ ಕೆಲ ದಿನಗಳ ಹಿಂದೆ ಕೇರಳ ಮೂಲದ ವ್ಯಕ್ತಿ ಈ ಗನ್ ಕೊಟ್ಟಿದ್ದಾರೆ. ಈಗ ಕೇರಳದ ಮೂಲದ ವ್ಯಕ್ತಿಯ ಬಂಧನಕ್ಕೆ ನಮ್ಮ ತಂಡ ತೆರಳಿದೆ. ವಾಮಂಜೂರು ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಪ್ರಕರಣದ ಆರೋಪಿ ಬದ್ರುದ್ದೀನ್ ರೌಡಿ ಶೀಟರ್ ಆಗಿದ್ದು, ಹಳೆಯ ಸಂಘಟನೆ ಜೊತೆ ಇವರಿಗೆ ಸಂಪರ್ಕವಿತ್ತು. ಆತನ ಬಂಧನವಾಗಿದೆ. ಹೀಗಾಗಿ ದಾರಿ ತಪ್ಪಿಸಲು ಈ ರೀತಿಯ ಹೇಳಿಕೆ ನೀಡಿದ್ದಾರೆ ಎಂದು ಕಮಿಷನರ್ ಅನುಪಮ್ ಅಗರ್ವಾಲ್ ತಿಳಿಸಿದ್ದಾರೆ. ನಾನೇ ಸೆಲ್ಫ್ ಫೈರ್ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಅದು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ವಿ ಹ್ಯಾವ್ ಟೋಲ್ಡ್ ದಟ್ ಮಿಸ್ಗೈಡಿಂಗ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಇಸ್ ಆಲ್ಸೋ ಕ್ರೈಮ್. ಆದರೆ ಅವರು ಏನು ಸ್ಟ್ಯಾಂಡ್ಗೆ ಸಿಕ್ಕಾದ್ರು, ಬಟ್ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ಸ್ ರಿಪೋರ್ಟ್ FSL ವರದಿ ಪ್ರಕಾರ ಅದು ಖಚಿತ ಆಯಿತು. ಆ್ಯಂಡ್ ದೆನ್ ಅಲ್ಲಿ ಐ ವಿಟ್ನೆಸ್ ಕೂಡ ಇದ್ದರು, ಅವರಿಂದ ಕೂಡ ನಾವು ಈಗ ಮಾಹಿತಿ ಪಡ್ಕೊಂಡಿದ್ದೀವಿ. ಸೊ ಆದರೆ ಇನ್ನೊಂದು ಮಾಹಿತಿ ಇದೆ ದಟ್ ಬ್ಯಾಕ್ಗ್ರೌಂಡ್ ಆಫ್ ಬದ್ರುದ್ದೀನ್ ಈಸ್ ಹಿಮ್ಸೆಲ್ಫ್ ಎ ರೌಡಿ ಶೀಟರ್. ಜೊತೆಗೆ ಸಫಾನ್ ಇವ್ರದ್ದು ಒಂದು ಹಳೆ ಒಂದು ಆರ್ಗನೈಸೇಷನ್ ಜೊತೆ ಸಂಪರ್ಕ ಇದೆ. ಅದರಿಂದ ಇವರು ನಮಗೆ ದಾರಿ ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ.